ಎಲ್ಲರಿಗೂ ಆಯುಷ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ಆರಂಭಗೊಂಡು ಆದಿಯಿಂದ ಅಂತ್ಯದವರೆಗೆ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಿರ್ವಹಿಸಿಬಿಟ್ಟು ಅದರ ಸಾಫಲ್ಯತೆ ಸಮಸ್ತ ಜನ ಸಮೂಹಕ್ಕೂ ಒದಗಿ ಮುಂದಕ್ಕೆ ಆ ಅಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ दुर्गायाः प्राणाय प्राणाः दुर्गायै गन्धं कल्पयामि हमाकाशात्मिकायै पुष्टिरं तेजोमयात्मिकायै दीपं कल्पयामि ॐ महामः तां महामः जातवेमन्ये मनमनामिनीः यस्याः
सपूरुषायैर्यमत्ति पुष्टिमत्ति बहुराजस्पोषायै राजा अस्तु ॐ विद्महे विष्णुपत्नी च धीमहि तन्नो लक्ष्मीः प्रचोदयात् तन्नो दुर्गिः प्रचोदयात् राजाधिराजाय प्रसह्य साहिने नमो वयं वैष्णवणाय कुर्महे समे कामां कामकामाय मह्यं कामेश्वरो वैष्णवणो ददातु कुबेराय वैष्णवणाय महाराजाय नमः प्रियाप्त्या अनन्तराजाय सर्वस्तोमोतिरात्रौ उत्तममहर्भवति सर्वस्याप्ति सर्वस्य जित्ति सर्वमेव तेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः गुरुर्ब्रह्मा गुरुर्विष्णुः गुरुः साक्षात् महेश्वरः गुरुरेव जगत्सर्वं तस्मै श्रीगुरवे नमः वन्दे विघ्नेश्वरं देवं सर्वविघ्नादिदैवतम् अन्तराय निवृत्त्यर्थं तं नमामि गजाननं सुमुखश्चैकदन्तश्च कपिलो गजकर्णकः लम्बोदरश्च विकटो विघ्नराजो गणाधिपः धूम्रकेतुर्गणाध्यक्षः भालचन्द्रो गजाननः द्वादशैतानि नामानि यः पठेत् शृणुयादपि विद्यारम्भे विवाहे च प्रवेशे निर्गमे तथा संग्रामे सर्वकार्येषु विघ्नस्तस्य न जायते या देवी सर्वभूतेषु मातृरूपे जम्बके गौरि नारायणि नमोऽस्तुते अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां जगदीश्वरी स्वस्ति प्रजाभ्यः परिपालयन्तां न्याय्येन मार्गेण महीं महिषाः गोसज्जनेभ्यः शुभमस्तु नित्यं लोकाः समस्ताः सुखिनो भवन्तु अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां परमेश्वरी श्रेयांसि बहुविघ्नानि सम्भवन्ति कलौ युगे तद्विघ्नपरिहारार्थं प्रार्थनाकरणं पण्पिनञ्चित्ति कलियुगट्टि एड्डे ಕಾರ್ಯಗ ನುತ್ತಿಣಮ ವಿಘ್ನ ಬಲಿಯರ ಬಲಿಯಿಂದಾಂಡ ದೇವರನ ಅನುಗ್ರಹಕ್ಕೆ ಮಾತ್ರೆ ಎಡ್ಡೆ ಕಾರ್ಯ ನಮ್ಮ ಸುಸೂತ್ರವಾದ ಸಂಕಲ್ಪ ಮಂತಿ ಪ್ರಕಾರವಾದ ನಮ್ಮ ನಡಪಾಯರ ಸಾಧ್ಯ ಉಂಟು ಮುಹೂರ್ತ ಪಣ್ಪುನೋ ಇಪ್ಪುಂಡು ಆ ಮುಹೂರ್ತನ ಏತು ಎಡ್ಡೆ ಮುಹೂರ್ತನ ನಮ್ಮ ತುಂಡಲ ಐಟ್ ಒಂಜಾತ ವಿಷಸ್ಪರ್ಶ ಇಪ್ಪುಂಡು ಆ ವಿಷಸ್ಪರ್ಶ ನಿರ್ಮೂಲನೆ ಅಂಡ ಮಾತ್ರೆ ಆ ಮುಹೂರ್ತಗೆ ಪ್ರಾಶಸ್ತ್ಯ ಪಣ್ಪುನೋ ತಿಕ್ಕೆರ ಸಾಧ್ಯ ಉಂಟು ಆ ಎಡ್ಡೆ ಮುಹೂರ್ತನ ನಂಗೆ ಪ್ರಾಪ್ತಿಯಾವುಡು ಅಂಡ ದೇವತಾ ಆರಾಧನೆಯ ಮುಖಾಂತರವಾದ ಮಾತ್ರೆ ಆ ಎಡ್ಡೆ ಮುಹೂರ್ತ ಒದಗದ ಬರಿಯರ ಸಾಧ್ಯತೆ ಉಂಟು ದೇವತಾ ಆರಾಧನೆ ಮಾಡ್ತದೆ ಆರಾಧನೆ ಮಾಡ್ತನಂಚಿತ್ತಿ ದೇವತಾ ಶಕ್ತಿ ಲೆಡ ಭಕ್ತಿಡ ಪ್ರಾರ್ಥನೆ ಮಾಡ್ತನ ಮಾತ್ರೆ ಆ ಎಡ್ಡೆ ಮುಹೂರ್ತನ ದೇವರು ಒದಗಿಸಾದು ಕೊರಿಯರ ಸಾಧ್ಯ ಉಂಟು ಅಂಜ ಎಲ್ಲಂಜಿ ನಡಪಾಬುನಂಚಿತ್ತಿ ಸಾರ್ವಜನಿಕ ವಿಶೇಷವಾಗಿ ನಂಚಿತ್ತಿ ಕಾರ್ಯಕ್ರಮ ಲೋಕಗೆ ಎಡ್ಡೆ ಆಪುನಂಚಿತ್ತಿ ಕಾರ್ಯಕ್ರಮ ಜನಮನ ಪಣ್ಪುನಂಚಿತ್ತಿ ಆ ಕಾರ್ಯಕ್ರಮ ನರಮಾಣ್ಯನ ಶೋಕ ಕೋಡು ನಿವೃತ್ತಿ ಆಪುಂಡು ಅವಳು ಅಶೋಕ ಅಂದು ನಮ್ಮ ಲೆಪ್ಯರ ಸಾಧ್ಯ ಉಂಡು ಲೋಕದ ಶೋಕನ ನಿವೃತ್ತಿ ಮಣ್ಪುರ ನಿವೃತ್ತಿ ಆವುಡು ಅಂಡ ಅಶೋಕ ಪಣ್ಪುನೋದು ಅಂಚನೆ ಲೋಕದ ಶೋಕ ವಾ ರೀತಿಯಾದ ನಿವೃತ್ತಿ ಆಪುಂಡೊಂದು ಕೆಂಡ ವಸ್ತ್ರೇಣ ವಪುಷಾ ವಾಚ ಅಂದು ಒಂಜಿ ನರಮಾಣ್ಯಗೆ ತುತ್ಯರ ಕುಂಟು ಪಣ್ಪುನವು ಅವು ಮಾನನ ಮುಚ್ಚರೈಪುನೆ ಅವು ಇತ್ತಂಡ ಆ ಶೋಕ ಪಣ್ಪುನವು ನಿವೃತ್ತಿ ಆಗಿರ ಸಾಧ್ಯ ಉಂಡು ನಣೊಂಜಿ ರೀತಿದು ಕೆಂಡ ವಪುಷ ವಾಚ ಒಂಜಿ ಪೊರ್ಲುದ ಪಾತೇರಡ್ದವರ ಬೇನೆ ನಿವೃತ್ತಿ ಆಗಿರ ಸಾಧ್ಯ ಉಂಡು ಅಂಚನೆ ನುಪ್ಪು ಹಿಂದೆಡ್ದವರ ನರಮಾಣ್ಯನ ಬೇಜಾರು ಶೋಕ ನಿವೃತ್ತಿ ಆಗಿರ ಸಾಧ್ಯ ಅಂಚ ಎಲ್ಲಂಜಿದ ದಿನ ಆ ಸಾರ್ವಜನಿಕವಾದ ಮಾತೆರೆಗಲ ವಸ್ತ್ರ ವಿತರಣೆ ಮಣ್ಪುನಂಚಿತ್ತಿ ಕಾರ್ಯಕ್ರಮನ ನಮ್ಮ ಸಂಕಲ್ಪ ಮಾಡ್ತದ ಐಕ್ ವಾ ತೊಂದರೆಲ್ಲ ಬರಿಯರ ಬಲ್ಲಿ ಮಾತೆರೆನಲ್ಲ ಸಹಕಾರ ಆಡ್ದವರ ಐಡ್ದಲ ವಿಶೇಷವಾದ ದೇವರನ ಅನುಗ್ರಹ ಆಡ್ದವರ ಸಂಕಲ್ಪ ಮಾಡ್ತಿನಂಚಿತ್ತಿ ಆ ಕಾರ್ಯ ಪೊರ್ಲುಡೆ ನಡಪಾಬುನಂಚಿತ್ತಿ ಆ ಯೋಗ ನಂಗೆ ಪ್ರಾಪ್ತಿಯಾವುಡು ಯೋಗ ಪ್ರಾಪ್ತಿಯಾವುದು ಅಂದ ಯೋಗ್ಯತೆ ಒದಗದು ಬರುವುದು ಅಂದ ಆ ದೇವರನ ಅನುಗ್ರಹದವರ ಮಾತ್ರ ಸಾಧ್ಯ ದೇವರನ ಅನುಗ್ರಹದವರ ಉನ್ನತವಾಗಿ ನಂಚಿತ್ತಿ ಸ್ಥಾನಮಾನ ಕೀರ್ತಿ ಪದವಿನ ದೇವರು ಒದಗಿಸಾದು ಕೊಡ್ತೀರಿ ನನಾತ ಅವು ಬೆಳಗಾವುಡು ಐಕ್ ವಾ ಕುಂದು ಕೊರತೆಲ ಬರಿಯರ ಬಲ್ಲಿ ಅಪವಾದಲ ಬರಿಯರ ಬಲ್ಲಿ ದೇವರನ ಅನುಗ್ರಹದವರ ಶುಕ್ಲ ಪಕ್ಷದ ಚಂದ್ರದೇವರನ ಲೆಕ್ಕ ದಿನೇ ದಿನೇ ಅಭಿವೃದ್ಧಿ ಆಪುನಂಚಿತ್ ಯೋಗ ಭಾಗ್ಯ ಪ್ರಪಂಚಕ್ಕೆ ಆಹ್ಲಾದಕರವಾದ ಇಡೀ ಸಾರ್ವಜನಿಕರಿಗೆ ಆಪ್ಯಾಯಮಾನವಾದಿ ಪುನಂಚಿತ್ತಿ ಆ ಸ್ಥಾನದ ನಮ್ಮ ಚಿತ್ತಿ ಆ ಕಾರ್ಯ ಪೊರ್ಲುಡೆ ಆವಡು ಪಣ್ಪುನಂಚಿತ್ತಿ ಉದ್ದೇಶ ಆಡ್ದವರ ಇನ್ನಿತ್ತ ದಿನ
ಚಪ್ಪರ ಮುಹೂರ್ತ ಅಂದು ಮಣ್ತದ ಐತ ಪ್ರಾರಂಭ ಕಾಲಡ್ ನಿರ್ವಿಘ್ನತೆಗೂ ಬೋಡಾದ ಗಣಪತಿ ದೇವರನ ಆರಾಧನೆಯನ್ನು ಈ ಮಣ್ಣುಡು ಮಣ್ತದ ಅಂಚನೆ ಅಪ್ಪೆನ ಆರಾಧನೆಯನ್ನು ಮಣ್ತದ ಕ್ಷೇತ್ರಪಾಲ ವಾಸ್ತುಷ್ಪತಿ ದೇವರನ ಆರಾಧನೆ ಮಣ್ತದ ಮಣ್ತನಂಚಿತ್ತಿ ಮಾತಾ ಆರಾಧನೆ ಹಿಡ್ದವರ ಆಯಾಯ ದೇವತಾ ಶಕ್ತಿಲಿ ಸುಪ್ರಸನ್ನರಾವುಡು ಅಂಚನೆ ಮುಹೂರ್ತನ ಎಡ್ಡೆ ಮುಹೂರ್ತನ ಅನುಗ್ರಹಿಸಾದು ಕೊರದು ಎಲ್ಲಂಜಿ ನಡಪಾಪರಂಚಿತ್ಯ ವಿಶೇಷ ಕಾರ್ಯನ ಪೊರ್ಲುಡೆ ವಾ ತೊಂದರೆಲ್ಲ ಬರಂದಿಲೆಕ್ಕ ಆಪತ್ತಲ ಬರಂದಿಲೆಕ್ಕ ವಿಘ್ನಲ ಬರಂದಿಲೆಕ್ಕ ಪೊರ್ಲ ಮನಸ್ಸಡೆ ಸಂತೋಷ ಮನಸ್ಸಡೆ ನಮ್ಮ ಆಚರಣೆ ಮಣ್ಪುನಂಚಿತ್ತಿ ಸುಯೋಗ ಬತ್ತನಂಚಿತ್ತಿ ಮಾತೆರೆಗಲ ಸತ್ಕಾರ ಮಣ್ಪುನಂಚಿತ್ತಿ ಯೋಗ ಭಾಗ್ಯನ ದೇವರ ಕರುಣಿಸಾದು ಕೊರುದು ಏರೆಗಲ ಆ ಕಾಲಡ್ ಬೇನೆ ಪಣಪುನವು ಬರಿಯರ ಬಲ್ಲಿ ಸಂತೋಷಡ್ ಮಾತೇರ್ಲ ಏಕ ಮನಸ್ಸಡ್ ಐಕ ಮತ್ಯಡ್ ಆ ಕಾರ್ಯಕ್ರಮನ ನಡಪಾಪುನಂಚಿತ್ ಯೋಗ ಭಾಗ್ಯನ ದೇವತಾ ಶಕ್ತಿಲ ಅನುಗ್ರಹಿಸ ಒಂದು ಬರ್ತದೆ ನಮ್ಮನ ಮಾತ ರಕ್ಷಿಸ ಒಂದು ಬರುಡು ನಮ್ಮನ ಮಾತ ಉದ್ಧಾರ ಮಣ್ತೊಂದು ಬರ್ಪುನಂಚಿತ್ತಿ ಪುಣ್ಯ ಕೀರ್ತಿ ಅಂಚನೆ ಸಂಕಲ್ಪ ಮಣ್ತನಂಚಿತ್ತಿ ಆ ಪೊರ್ಲ ಕಾರ್ಯನ ಪೊರ್ಲುಡೆ ನಡಪಾದು ಕೊರ್ಪುನಂಚಿತ್ತಿ ಪುಣ್ಯ ಕೀರ್ತಿ ಆರಾಧನೆ ಮಣ್ತನಂಚಿತ್ತಿ ದೇವತಾ ಶಕ್ತಿಲಿನ ಸನ್ನಿಧಾನಗೆ ಅಂಚನೆ ಅನಾದಿ ಕಾಲದ ನಮ್ಮ ಈ ಮಣ್ಣಡ ನಮ್ಮೊಂದು ಬತ್ತಿನಂಚಿತ್ತಿ ಸೀಮೆ ದೇವರಾಯನಂಚಿತ್ತಿ ಮಹಾಲಿಂಗೇಶ್ವರ ದೇವರನ ದಿವ್ಯವಾಯಿನಂಚಿತ್ತಿ ಸನ್ನಿಧಾನ ಅಂಚನೆ ಮಹಿಷಮರ್ದಿನಿ ದೇವರನ ಸನ್ನಿಧಾನ ಅಂಚನೆ ಅನಾದಿ ಕಾಲದ ನಮ್ಮೊಂದು ಬತ್ತಿನಂಚಿತ್ತಿ ಗ್ರಾಮ ದೇವರು ಸೀಮೆ ದೇವರು ಇಷ್ಟ ದೇವರು ಕುಲದೇವರೇ ಸಮಸ್ತ ದೈವ ದೇವರು ನಾಗದೇವರನ ದಿವ್ಯವಾಯಿನಂಚಿತ್ತಿ ಸನ್ನಿಧಾನಕ್ಕೆ ಸೇರ್ನಾಂದ್ ನಮ್ಮ ಮಾತ ಇತ್ತೊಂದು ಭಕ್ತಿ ಶ್ರದ್ಧಾ ಪರಸ್ಪರವಾದ ದೇವರನ ಸನ್ನಿಧಾನ ಮಣ್ಪುನಂಚಿತ್ತಿ ಪ್ರಾರ್ಥನೆ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ಗೋವಿಂದ ಹರಿ ಗೋವಿಂದ ಗೋವಿಂದ ಗಣಪತಿಕುಂ ಗಣಾನಾಂ ಗಣಪತಿಕುಂ ಗಣಾನಾಂ ವಾ ಗಣಪತಿಕುಂ ಗಣಾನಾಂ ಗಣಪತಿಕುಂ ಭವಾಮಹೇ ಗಣಪತಿಕುಂ ಗಣಾನಾಂ ಗಣಪತಿಕುಂ ಗಣಾನಾಂ ವಾ ಗಣಪತಿಕುಂ ಗಣಾನಾಂ ಗಣಪತಿಕುಂ ಕವಿಕವೀನಾಂ ಗಣಪತಿಕುಂ ಗಣಾನಾಂ ಗಣಪತಿಕುಂ ಗಣಾನಾಂ ವಾ ಗಣಪತಿಕುಂ ಗಣಾನಾಂ ಗಣಪತಿಕುಂ ಭವಾಮಹೇ ಗಣಪತಿಕುಂ ಗಣಾನಾಂ ಗಣಪತಿಕುಂ ಗಣಾನಾಂ ವಾ ಗಣಪತಿಕುಂ ಗಣಾನಾಂ ಗಣಪತಿಕುಂ ಕವಿಕವೀನಾಂ ಗಣಪತಿಕುಂ ಗಣಾನಾಂ सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणे नमोस्तुते नमस्ते महाभागे श्रीपीठे सुरपूजिते शंखचक्रगदाहस्ते महालक्ष्मी नमोस्तुते हरशंभो महादेव विश्वेशामरवल्लभ शिवशंकर सर्वात्मन् नीलकंठ नमोस्तुते ಪ್ರಾರ್ಥನೆ ದೇವರನ ಸೇವೆ ಮಾಡ್ಕೊಂಡು ನಮ್ಮ ಪ್ರತಿಯೊಂದು ಕಾರ್ಯಗಳ ವಿಧಾನ ಚಿತ್ತಿ ಸಂಪ್ರದಾಯ ನಮ್ಮ ಹಿರಿಯ ದೇವತನ ಚಿತ್ತಿ ಸಂಪ್ರದಾಯ ಪ್ರತಿ ಗಿಡ್ಡೆ ಕಾರ್ಯಗಳ ವಿಧಾನಗಳ ದೇವರನ ಆರಾಧನೆ ಪ್ರತಿಯೊಂದು ದೇವರ ಸ್ವರೂಪಡುಳ್ಳೇದನ್ನು ಕೆಂಡ ಪ್ರಕೃತಿಡೆ ಪ್ರತಿಯೊಂದು ಸ್ವರೂಪಡ್ಲ ದೇವರುಳ್ಳಿ ಮುಂಚ ಐನ ತಿರಿನಕಲು ನಮ್ಮ ಪ್ರತಿಯೊಂದು ಸ್ವರೂಪಡ್ಲ ಆಯಾಯ ಹಂತಡ ದೇವತಾ ಆರಾಧನೆ ನಡಪಾವೊಂದು ಬರ್ತದ ಪೆಡ್ದವರ ದೇವರನ ಅನುಗ್ರಹದವರ ಉನ್ನತ ಸ್ಥಾನಮಾನ ಕೀರ್ತಿ ಪದವಿನ ದೇವರ ಅನುಗ್ರಹಿಸಾದು ಕೊಡ್ತೇವೆ ನನ್ನ ವಿದ್ದಗಲ ಆ ಸ್ಥಾನಮಾನಕ್ಕೆ ಹೋಗಿ ಒಂದು ಕುಂದು ಕೊರತೆಲ್ಲ ಬರಿಯರಬಲ್ಲಿ ತೊಂದರೆಲ್ಲ ಬರಿಯರಬಲ್ಲಿ ಆಪತ್ರೆಯೆಲ್ಲ ಬರಿಯರಬಲ್ಲಿ ಉನ್ನತವಾಗಿ ನಂಚಿತ್ತಿ ನಡಾತ ಸ್ಥಾನಮಾನ ದೇವರ ಕರುಣಿಸಾದು ಕುರಿತು ವಿಶೇಷವಾದ ಸಂಕಲ್ಪ ಮಂತ್ರಂಚಿತ್ತಿ ಆ ಜನಮಾನ ಅಶೋಕಾಪಣಂಚಿತ್ತಿ ಒಂಜಿ ಪೊರ್ಲುದ ಕಾರ್ಯಕ್ರಮವನ್ನು ಕೈನ ದೇವರೇ ಬೆರಿಸಾಯಿತದು ಪೊರ್ಲುಡೆ ನಡಪಾದು ಕೊಂಡು ಒಂಜಿ ಉವೆ ಒಂಜಿ ವಿಘ್ನಲ ತಾಪತ್ರೆಯಲ್ಲ ಬರಂದಿಲೆಕ್ಕ ಮಾತೆಲ್ಲ ಪೊರ್ಲುಡೆ ನಲಿತೊಂದು ತೆಲಿತೊಂದು ಆ ಕಾರ್ಯಡೆ ಭಾಗವಹಿಸಾಪುರಂಚಿತ್ತಿ ಯೋಗ ಭಾಗ್ಯ ತನ್ಮುಖಾಂತರವಾದ ನಂಕಲ ಆ ಒಂಜಿ ವಸ್ತ್ರದಾನ ಬಂಡ ಶ್ರೇಷ್ಠವಾಯಿನಂಚಿತ್ತಿ ದಾನ ಅನ್ನದಾನ ವಸ್ತ್ರದಾನ ಐಕ ಮಿಗಿಲಾಯಿನಂಚಿತ್ತಿ ದಾನ ಕಣೊಂಜಿ ಅಂಚಿತ್ತಿ ದಾನ ಕೊರ್ಪುರಂಚಿತ್ತಿ ಸೌಭಾಗ್ಯಲ ಅವು ದೇವರನ ಅನುಗ್ರಹದವರ ಪ್ರಾಪ್ತವಾಯಿನಂಚಿತ್ತಿ ಆ ಒಂಜಿ ಪೊರ್ಲುದ ಸೌಭಾಗ್ಯ ನಮ್ಮ ಬದುಕು ಅಂಚಿತ್ತಿ
ಆ ದಾನಡ್ದವರ ಮಾತ ದೇವತಾ ಶಕ್ತಿಲ್ಲ ತೃಪ್ತಾದ ನನಾತ್ ವಿಶೇಷವಾಗಿ ನಂಚಿತ್ತಿ ಕಾರ್ಯ ನನಾತ್ ಲೋಕಗ್ ಎಡ್ಡೆ ಆಪನಂಚಿತ್ತಿ ಕಾರ್ಯ ನಡಬಾಪನಂಚಿತ್ತಿ ಯೋಗ ಭಾಗ್ಯ ಐಕು ಕೂಡ ಆಪನಂತಿ ಶಕ್ತಿನ ಅಂತಾನೆ ಐಕಿಲ್ಲ ಅಂಚ ಜನಕ್ಕೆಲ್ಲ ಪೊರ್ಲ ಮನಸ್ಸು ನನಾತ್ ಕಿರೇನೆ ಆ ವಿಶೇಷವಾಗಿ ನಂಚಿತ್ತಿ ಸ್ಥಾನಮಾನ ಕೀರ್ತಿದೆ ಎಡಪಾಪನಂಚಿತ್ತಿ ಯೋಗ ಭಾಗ್ಯವು ಏರೆಡ್ದು ದಿಕ್ಕುನ ಎಂದುಕೊಂಡ ಅವು ಜನಕಲೆಗ ಸಹಕಾರ ಜನಕಲೆಗೆ ಏನ ಮನಸ್ಸು ಕೊರ್ಪುನೆ ಎಂದುಕೊಂಡ ಅವು ದೇವೇರು ಅಂಚಿತ್ತಿ ದೇವೇರ ಎಡ್ಡೆ ಮನಸ್ಸು ಕೊರದು ನನಾಥ ಕೊರ್ಲದ ಕಾರ್ಯ ಆಪನಂಚಿತ್ತಿ ಯೋಗ ಭಾಗಿನ ದೇವರು ಒದಗಿಸಾದು ಕೊರದು ಏಕೀಪನಂಚಿತ್ತಿ ಶಕ್ತಿನ ಭಕ್ತಿನ ಕರುಣಿಸಾದು ಕುರಿದು ಮಾತೇರನ ರಕ್ಷಣೆ ಮಂತೊಂದು ಬರ್ಪನಂಚಿತ್ತಿ ಆ ಪುಣ್ಯಕೀರ್ತಿ ಅಂಚನೆ ವಿಶೇಷವಾದ ಸಂಕಲ್ಪ ಮಂತನಂಚಿತ್ತಿ ಆ ಇಡ್ಡೆ ಕಾರ್ಯನ ಒಲ್ಲ ಮನಸ್ಸಡೆ ನಡಪಾದು ಕೊರ್ಪನಂಚಿತ್ತಿ ಪುಣ್ಯಕೀರ್ತಿ ಸೀಮೆ ದೇವಿರಾಯನಂಚಿತ್ತಿ ಮಹಾಲಿಂಗೇಶ್ವರ ದೇವಿಯರನ ಸನ್ನಿಧಾನಕ್ಕೆ ಅಂಚನೆ ನಿಖಿಲ ಅನಾದಿ ಕಾಲದ ನಮ್ಮೊಂದು ಬರ್ಪನಂಚಿತ್ತಿ ಗ್ರಾಮ ದೇವಿರಾಯನಂಚಿತ್ತಿ ಮಠ ಅಂತ ಬಿಟ್ಟು ಮಹೇಶ ಭಾರತಿನಿ ಅಪ್ಪನ ದಿವ್ಯವಾಯಿನಂಚಿತ್ತಿ ಸನ್ನಿಧಾನ ಅಂಚನೆ ಸಮಸ್ತ ದೈವ ದೇವಿಯರ ನಾಗದೇವಿಯರನ ದಿವ್ಯವಾಯಿನಂಚಿತ್ತಿ ಸನ್ನಿಧಾನವೇ ಸೇನ ಅಂದ್ರೆ ಪ್ರಾರ್ಥನೆ ಮಂತು ಕೊರ್ಪನಂಚಿತ್ತಿ ಪುಣ್ಯ ಪ್ರಸಾದ ಇದೇ ಬರುವ ತಾರೀಕು 2ರಂದು ದೀಪಾವಳಿಯ ಪ್ರಯುಕ್ತ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ 12ನೇ ವರ್ಷದ ವರ್ಷ ವಿತರಣೆ ಮತ್ತು ಸಹಭೋಜನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳಿದರೆ ಒಂದು ವಸ್ತ್ರದಾನ ಅಂತ ಹೇಳ್ತಾರೆ, ಇನ್ನೊಂದು ಅನ್ನದಾನ ಅಂತ ಹೇಳ್ತಾರೆ. ನಾವು ಈ 11 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಈಗ 12ನೇ ವರ್ಷದ ಕಾರ್ಯಕ್ರಮವನ್ನು ನಾನು ಈಗ ಆಯೋಜನೆ ಮಾಡಿದ್ದೀನಿ. ಈ ದೀಪಾವಳಿಯ ಪ್ರಯುಕ್ತ ಈ ನಡೆಯುವಂಥ ಈ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ, ನಮ್ಮ ರೈ ಎಸ್ಟೇಟ್ ಕೋಡಿಂಬಾಡಿ ಮನೆಯಲ್ಲಿ ಈ ಕಾರ್ಯಕ್ರಮ ಆರಂಭವಾಗಿತ್ತು. ಸುಮಾರು ಪ್ರತಿ ವರ್ಷವೂ ನಮ್ಮ ಮನೆಗೆ ಒಂದಷ್ಟು ಜನ ಆ ದೀಪಾವಳಿಯ ದಿವಸ ನಮ್ಮ ಮನೆಗೆ ಬರ್ತಾಯಿದ್ರು. ಆಗ ನಾವು ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಆನಂತರ ಅದರ ಜೊತೆಗೆ ಒಂದು ವರ್ಷ ವಿತರಣೆಯನ್ನು ಮಾಡಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು 25 ಜನರಿಗೆ ಆರಂಭಗೊಂಡಂಥ ಈ ವರ್ಷ ವಿತರಣೆ ಕಾರ್ಯಕ್ರಮ ಇವಾಗ ಕಳೆದ ಬಾರಿ ನಾವು 63,500 ಜನರಿಗೆ ವರ್ಷ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ವರ್ಷ ನಾವು 75,000 ಜನರಿಗೆ ವರ್ಷ ವಿತರಣೆ ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಆಮಂತ್ರಣ ಪತ್ರಗಳನ್ನು ಕೊಡುವಂಥದ್ದು, ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡುವಂಥದ್ದು ಯಾವುದಿಲ್ಲ. ನಮ್ಮ ಟ್ರಸ್ಟಿನಲ್ಲಿ ಸುಮಾರು 24,000 ಜನ ನೋಂದಣಿಯ ಸದಸ್ಯರಿದ್ದಾರೆ. ಅವರು ಪ್ರತಿ ವರ್ಷವೂ ಅವರು ಕುಟುಂಬ ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ಬಂದವ್ರಿಗೆ ಒಂದು ಮನೆಗೆ ಒಂದು ವರ್ಷ ವಿತರಣೆ ಅಂತ ಏನು ವಿಚಾರಗಳಿಲ್ಲ. ಯಾರೆಲ್ಲ ಮನೆಯಿಂದ 5 ಜನ ಬಂದರೂ ಮಹಿಳೆಯರಿಗೆ ಸೀರೆ ಕೊಡುವಂಥ ಕೆಲಸ, ಬಾಕಿ ಉಳಿದ ಗಂಡಸರಿಗೆ ಮತ್ತು ಮಕ್ಕಳಿಗೆ ಬೆಡ್ಶೀಟ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮನೆಯಲ್ಲಿ 10 ಜನ ಇದ್ದರೆ 10 ಜನರಿಗೂ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾವ ಪರಿಮಿತಿಯನ್ನೇನಿಲ್ಲ. ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದವರಂತೆ ನಾವು ಈ ಹಿಂದಿನಿಂದ ಪುತ್ತೂರಿನವರಿಗೆ ಕೊಡ್ಕೊಂಡು ಮಾಡುವಂಥ ಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಒಂದಷ್ಟು ಜನ ಕೇರಳ ಭಾಗದಿಂದ ಬರ್ತಾರೆ, ಬೆಳ್ತಂಗಡಿಯಿಂದ ಬರ್ತಾರೆ, ಬಂಟ್ವಾಳದಿಂದ ಬರ್ತಾರೆ, ಉಡುಪಿಯಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬರುವವರು ಇದ್ದಾರೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಂತೇಳಿ ಅಶೋಕ್ ರೈ ಒಬ್ಬರು ಮಾಡುವುದಲ್ಲ, ಎಲ್ಲ ನಮ್ಮ ಬಂಧುಗಳು ಇದನ್ನು ಪಕ್ಷಾತೀತವಾಗಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇದರಲ್ಲಿ ಕಾಂಗ್ರೆಸ್ಸು, BJP ಅಂತದೆಲ್ಲ ಎಲ್ಲ ಬಂಧುಗಳು ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ವರ್ಷ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಈ ಸಲ ಅತಿಥಿಗಳನ್ನು ಕರೆದಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಯವರನ್ನು ಕರೆದಿದ್ದೀವಿ. ಅವರು ಕೂಡ ಇನ್ನೊಂದು 2 ದಿವಸಗಳಲ್ಲಿ ಅವರ ಪ್ರೋಗ್ರಾಮನ್ನು ನೋಡಿ, ಅವರ ಯಾವ ಎಲ್ಲ ಕಾರ್ಯಕ್ರಮಗಳಿದೆ ಅದನ್ನು ನೋಡಿ ಅವರು ಕೂಡ ನಮಗೆ ಬರುವುದನ್ನು ಖಚಿತಪಡಿಸುತ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯದ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿದ್ದಂಥ DK ಶಿವಕುಮಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂಥದ್ದನ್ನು ಹೇಳಿದ್ದಾರೆ. ಗುಂಡೂರಾವ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕೃಷ್ಣೇ ಬೈರೇಗೌಡರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದಷ್ಟು
ಸರ್ಕಾರದ ಮಂತ್ರಿಗಳು ಕೂಡ ಇದಕ್ಕೆ ಬರ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಈ ಭಾಗದ ಎಲ್ಲ ಪ್ರಮುಖರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ. 1 ಗಂಟೆಯ ಒಂದು ಕಾರ್ಯಕ್ರಮ ಇದರಲ್ಲಿ ನಡೀತದೆ, ಸಭಾ ಕಾರ್ಯಕ್ರಮ. 1-1.5 ಗಂಟೆಯ ಕಾರ್ಯಕ್ರಮ ನಡೀತದೆ. ಯಾರೂ ಕೂಡ ಸನ್ಮಾನ ಮಾಡದಂಥ ಕೆಲವು ವಲಯಗಳಲ್ಲಿ ಗುರುತಿಸಿಕೊಂಡಂಥ ಅತ್ಯಂತ ಬಡವರನ್ನು ಹುಡುಕಿ ವಿಶೇಷ ರೀತಿಯಲ್ಲಿ ಇಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಈ ವಿಚಾರಗಳು ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂತೇಳಿದ್ರೆ 26ನೇ ತಾರೀಕಿಗೆ ಕೋಡ್ ಆಫ್ ಕಂಡಕ್ಟ್ ಇರುವ ಕಾರಣ ನಮಗೆ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಮಾಧ್ಯಮದವರ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳೋದು, ಇದನ್ನು ಎಲ್ಲರಿಗೆ ತಿಳಿಸುವಂಥ ಕೆಲಸ ಈ ನಾಡಿದ್ದು ಬರುವಂಥ 2ನೇ ತಾರೀಕು ಶನಿವಾರ ಪುತ್ತೂರಿನ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಬರಬೇಕು, ಇದಕ್ಕೆ ಶುಭವನ್ನು ಹಾರೈಸಬೇಕು. ತಮ್ಮ ಬರುವಿಕೆಯನ್ನು ನಾವು ಕಾಯ್ತಾ ಇದ್ವಿ. ಎಲ್ರಿಗೂ ಶುಭವಾಗಲಿ. ಇದರ ಜೊತೆಯಲ್ಲಿ ಗೂಡುದೀಪ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ವರ್ಷದಿಂದ ಗೂಡುದೀಪ ಕಾರ್ಯಕ್ರಮ ಆಯೋಜನೆ, ಅದರಲ್ಲಿ 7,500 ರೂಪಾಯಿ ಮೊದಲನೇ ಬಹುಮಾನ, 10,000 ರೂಪಾಯಿ ಮೊದಲನೇ ಬಹುಮಾನ, 7,500 ಎರಡನೇ ಬಹುಮಾನ, 5,000 ಮೂರನೇ ಬಹುಮಾನವನ್ನು ಕೊಡ್ತೀವಿ. ಕಳೆದ ಬಾರಿ ನಮಗೆ ಸುಮಾರು 450ರಿಂದ 500 ಜನ ಈ ಗೂಡುದೀಪ ಕಾರ್ಯಕ್ರಮದಲ್ಲಿ ಮಕ್ಕಳು ಕುಟುಂಬಸ್ಥರಾಗಿ ಬಂದು ಭಾಗವಹಿಸಿದ್ದಾರೆ. ಈ ವರ್ಷವೂ ಗೂಡುದೀಪ ಕಾರ್ಯಕ್ರಮ ಇದೆ. ಎಲ್ಲ ಬಂಧುಗಳು ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಬರುವ ನವೆಂಬರ್ 2ನೇ ತಾರೀಕು ದೀಪಾವಳಿಯ ಶುಭ ಹಬ್ಬದ ಸಂದರ್ಭದಲ್ಲಿ ರೈ ಎಸ್ಟೇಟ್ಸ್ ಆ್ಯಂಡ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಅಶೋಕ ಜನಮನ 24 ವಸ್ತ್ರ ವಿತರಣಾ ಹಾಗೂ ಸಹಭೋಜನ ಕಾರ್ಯಕ್ರಮವನ್ನು ಕೊಂಬೆಟ್ಟು ಶಾಲೆಯ ಮೈದಾನದಲ್ಲಿ ಆಯೋಜನೆ ಮಾಡಿದ್ದೇವೆ. ಸೊ ಈ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಕಳೆದ ವರ್ಷ ಕೂಡ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. 65,000 ಮಂದಿ ಬಂದು ವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಊಟವನ್ನು ಮಾಡಿ ನಮಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ವರ್ಷ ನಾವು 75,000 ಮಂದಿಗೆ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳನ್ನು ಆಯೋಜನೆ ಮಾಡಿದ್ದೇವೆ. ಹಾಗೆಯೇ ಇವತ್ತು 21ನೇ ಅಕ್ಟೋಬರ್ರಂದು ಯಾವುದೇ ಕಾರ್ಯಕ್ರಮವನ್ನು ಶುರು ಮಾಡುವ ಮೊದಲು ದೇವರ ಆಶೀರ್ವಾದವನ್ನು ಪಡೆಯುವುದು ನಮ್ಮ ಸಂಸ್ಕೃತಿ. ಅದೇ ರೀತಿಯಾಗಿ ಇವತ್ತು ಚಪ್ಪರ ಮುಹೂರ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಮಾನ್ಯ ಶಾಸಕರು ಹಾಗೂ ಟ್ರಸ್ಟ್ನ ಎಲ್ಲ ಸದಸ್ಯರು, ಕಾರ್ಯಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಕೆಯನ್ನು ಹಾರೈಸಿದ್ದಾರೆ. ಹಾಗೆ ನಾಡ್ದು ಬರುವಂತಹ ಕಾರ್ಯಕ್ರಮದಲ್ಲಿ ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಗೂಡುದೀಪ ಸ್ಪರ್ಧೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಹಾಗೆ 3 ಬಹುಮಾನಗಳನ್ನು ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಆಯೋಜನೆಯನ್ನಿಟ್ಟಿದ್ದೇವೆ. ಮೊದಲನೇ ಬಹುಮಾನ 10,000 ರೂಪಾಯಿ, ಎರಡನೇ ಬಹುಮಾನ 7,500 ರೂಪಾಯಿ, ಹಾಗೆ ಮೂರನೇ ಬಹುಮಾನ 5,000 ರೂಪಾಯಿ. ಯಾವುದೇ ಏಜ್ ರೆಸ್ಟ್ರಿಕ್ಷನ್ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರು ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕಳಿಸಬಹುದು. ಅದೇ ರೀತಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಮಾಧ್ಯಮ ಹಾಗೂ ಎಲ್ಲ ವೀಕ್ಷಕರಿಗೆ ಮನವಿ ಮಾಡುವುದೇನಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮ ಯಾವುದೇ ರಾಜಕೀಯ ವ್ಯತ್ಯಾಸ ಇಲ್ಲದೆ, ಧರ್ಮದ ವ್ಯತ್ಯಾಸ ಇಲ್ಲದೆ, ಜಾತಿಯ ವ್ಯತ್ಯಾಸ ಇಲ್ಲದೆ, ಒಂದೇ ತಾಯಿಯ ಮಕ್ಕಳಂತೆ ಒಂದೇ ಚಪ್ಪರದಡಿಯಲ್ಲಿ ಕೂತು ಮಾಡುವಂತಹ ಒಂದು ಹಬ್ಬವನ್ನು ಆಚರಣೆ ಮಾಡುವಂತಹ ದಿನ. ಸೊ ಎಲ್ಲ ವೀಕ್ಷಕರಲ್ಲಿ ಮಾಡುವಂಥ ವಿನಂತಿ ಏನಂತ ಹೇಳಿದರೆ, ಈ ವಿಷಯವನ್ನು ಯಾರ್ಯಾರಿಗೆ ಸೀರೆಯನ್ನು ಪಡೆಯುವಂತಹ ಅವಕಾಶ ಇದೆಯಾ ಅವರಿಗೆ ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿ ನಾಡಿದ್ದು ಬರುವಂತಹ 2ನೇ ತಾರೀಕು ಅಶೋಕ ಜನಮನ ಕಾರ್ಯಕ್ರಮವನ್ನು ನಿಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳಿದುಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಸೇರಿ ಯಶಸ್ಸು ಮಾಡಿಕೊಡಬೇಕಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ರೈ ಎಸ್ಟೇಟ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ನಡೆಯುವಂಥ ದೀಪಾವಳಿಯ ಅಶೋಕ ಜನಮನ 2024 ಕಾರ್ಯಕ್ರಮದ ಇವತ್ತಿನ ದಿನ ಶುಭ ಗಳಿಗೆಯಲ್ಲಿ ನಾವು ಚಪ್ಪರ ಮುಹೂರ್ತಕ್ಕೆ ನಾವು ನಮ್ಮ ಅರ್ಚಕರ ಮುಖಾಂತರ ನಾವೊಂದು ನೆರವೇರಿಸಿದ್ದೇವೆ. ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರಯ್ಯವರ ಈ ಟ್ರಸ್ಟ್ ಮುಖಾಂತರ ನಾವು ಸುಮಾರು ಒಂದು 12 ವರ್ಷದಿಂದ ವಿಶೇಷವಾಗಿ ನಾವು ದೀಪಾವಳಿಯನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಹೋದ ವರ್ಷ ನಾವು ಇದೇ ದೀಪಾವಳಿ ಸಂಭ್ರಮವನ್ನು ನಾವು ಸುಮಾರು 65,000 ಜನರಿಗೆ ನಾವು ವಸ್ತ್ರ ವಿತರಣೆ, ಅದೇ ರೀತಿ ನಾವು ಸಹಭೋಜನ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ನಾವು ವಿಶೇಷವಾಗಿ ನಾವು 75,000 ಮಂದಿಗೆ ನಾವು ವಸ್ತ್ರ ವಿತರಣೆ, ಅದೇ ರೀತಿ ಸಹಭೋಜನ, ಅದೇ ರೀತಿ ಗೂಡುದೀಪ ಸ್ಪರ್ಧೆ ನಾವು ಇಟ್ಟುಕೊಂಡಿದ್ದೇವೆ. ನಾವೆಲ್ಲ ಪ್ರತಿ ಗ್ರಾಮ ಭೇಟಿ ಮುಖಾಂತರ ನಾವು ಊರಿನ ಎಲ್ಲ ಜನರು ನಾವು ಬರಬೇಕಂತ ನಾವು ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದೇವೆ. ತುಂಬ ಸಂತೋಷ ಆಗ್ತಿದೆ ನಮಗೆ. ನಾವು ಇಡೀ ಜಿಲ್ಲೆಯಲ್ಲಿ ನಾವು ಪ್ರಪ್ರಥಮ ಬಾರಿಗೆ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಜನನ ಸೇರಿಸಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ
ಇಷ್ಟೊಂದು ಬೃಹತ್ ಮೊತ್ತದ ಒಂದು ಜನಸಂಖ್ಯೆ ನಾವು ಎಲ್ಲಿಯೂ ಕಂಡಿಲ್ಲ. ಈ ಸಲ ನಾವು 75,000 ಜನರನ್ನು ಒಟ್ಟು ಸೇರಿಸಿಕೊಂಡು ನಾವು ದೀಪಾವಳಿಯನ್ನು ಅವರೊಟ್ಟಿಗೆ ಸೇರಿಸಿಕೊಂಡು ನಾವು ಆಚರಿಸುವಂಥ ದೊಡ್ಡದಾದ ಒಂದು ಕೆಲಸ ಕೈ ಹಾಕಿದ್ದೇವೆ. ಸಾರ್ವಜನಿಕರು ನಾವೆಲ್ಲ ವಿನಂತಿ ಮಾಡ್ತೇವೆ, ನೀವೆಲ್ಲರೂ ನಾವು ಒಂದು ದಿವಸ ದೀಪಾವಳಿಯನ್ನು ನಮ್ಮ ನೆಚ್ಚಿನ ಶಾಸಕರಂಥ ಅಶೋಕ್ ಕುಮಾರ್ ಜೊತೆ ಸೇರಿಕೊಂಡು ನಾವೆಲ್ಲ ಈ ದೀಪಾವಳಿಯ ಸಂಭ್ರಮದೊಟ್ಟಿಗೆ ನಾವು ಪಾಲ್ಗೊಳ್ಳೋಣ ಎನ್ನುವ ಮಾತನ್ನು ಹೇಳುತ್ತಾ ಎಲ್ರಿಗೂ ಶುಭವಾಗಲಿ. ನವೆಂಬರ್ 2ನೇ ತಾರೀಕಿಗೆ ಅಶೋಕ ಜನಮನ ಕಾರ್ಯಕ್ರಮ ನಮ್ಮ ಶಾಸಕರಾದ ಶ್ರೀಮಾನ್ ಅಶೋಕ್ ಕುಮಾರ್ ಅವರ ಸಾರಥ್ಯದಲ್ಲಿ ಜನರ ಪ್ರೀತಿಯಿಂದ ಜನರ ಮನಸ್ಸನ್ನು ಗೆದ್ದ ಸರದಾರ ನಮ್ಮ ಅಶೋಕ್ ಕುಮಾರ್ ಅವರ ಈ ಕಾರ್ಯಕ್ರಮ ದೀಪಾವಳಿ ಪ್ರಯುಕ್ತವಾಗಿ ನಡೀತಾ ಇದೆ. ಕೊಂಬೆಟ್ಟು ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಬೆಳಿಗ್ಗೆ ನವೆಂಬರ್ 2ನೇ ತಾರೀಕು ಬೆಳಿಗ್ಗೆ ಗಂಟೆ 9ರಿಂದ ನಿರಂತರವಾಗಿ ಸಂಜೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರಲ್ಲಿ ವಸ್ತ್ರದಾನ, ಅನ್ನದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಪ್ರೀತಿಯ ಬೆಸುಗೆಯಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಅಶೋಕ್ ಕುಮಾರ್ ಪರವಾಗಿ ನಾನು ಪ್ರೀತಿಯಿಂದ ಎಲ್ಲರನ್ನು ಆಮಂತ್ರಿಸ್ತಾ ಇದ್ದೇನೆ. ನಿರಂಜನ್ ರೈ, ಮಠಂತ ಬಿಟ್ಟು. ನವೆಂಬರ್ 2ನೇ ತಾರೀಕಿಗೆ ಅಶೋಕ ಜನಮನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಅಶೋಕ್ ಕುಮಾರ್ ಅವರ ಸಾರಥ್ಯದಲ್ಲಿ ನಡೀಲಿಕ್ಕಿದೆ. ಅದರ ಪ್ರಯುಕ್ತ ಗೂಡು ದೀಪ ಸ್ಪರ್ಧೆ ಆಯೋಜಿಸಲಾಗಿದೆ. ನೀವೆಲ್ಲರೂ ಮನೆಯಲ್ಲಿ ತಯಾರಿಸಿದ ಗೂಡು ದೀಪವನ್ನು ತನ್ನಿ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲ ಸ್ಪರ್ಧೆಯನ್ನು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ. ಗೂಡುದೀಪ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವಾಗಿ 10,000, ಎರಡನೇ ಬಹುಮಾನವಾಗಿ 7,000 ಹಾಗೂ ಮೂರನೇ ಬಹುಮಾನವಾಗಿ 5,000ವನ್ನು ಬಹುಮಾನವನ್ನು ನೀಡಲಿದ್ದಾರೆ. ತಾವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನವೆಂಬರ್ 2ಕ್ಕೆ ದೀಪಾವಳಿಯ ಪ್ರಯುಕ್ತ ನಮ್ಮ ಶಾಸಕರಾದ ಅಶೋಕ್ ರೈ ಅವರ ಜನಮನ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಇಲ್ಲಿ ಜೂನಿಯರ್ ಕಾಲೇಜ್ ಕುಂಬೆಟ್ಟಿನ ಗ್ರೌಂಡಲ್ಲಿ ವಸ್ತ್ರ ವಿತರಣೆ ಮತ್ತು ಸಹಭೋಜನವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಪುತ್ತೂರು ತಾಲೂಕಿನ ಮತ್ತು ಬೇರೆ ಬೇರೆ ತಾಲೂಕಿನ ಎಲ್ಲ ಮಹಿಳೆಯರು, ಮಕ್ಕಳು ಮತ್ತು ಎಲ್ಲರೂ ಕೂಡ ಬಂದು ಆ ದೀಪಾವಳಿಯ ಹಬ್ಬವನ್ನು ಕೂಡ ನಮ್ಮ ಜೊತೆ ಆಚರಿಸಬೇಕು. ಎಲ್ಲರೂ ಸಹಭೋಜನದಲ್ಲಿ ಭಾಗಿಯಾಗಬೇಕು. ಅದೇ ರೀತಿ ಆ ಒಂದು ಗೂಡು ದೀಪ ಸ್ಪರ್ಧೆಯಲ್ಲಿ ಕೂಡ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ನಿಮ್ಮ ಕೈ ಚಳಕ ಉಂಟು ಅದನ್ನು ತೋರಿಸಿ ಈ ಒಂದು ಗೂಡು ದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಒಂದು ವಿಜೇತರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಇದೆ. ಬಹುಮಾನ ಮಾತ್ರ ಅಲ್ಲ, ಸ್ಪರ್ಧೆಯಲ್ಲಿ ಭಾಗವಹಿಸೋದು ಕೂಡ ಎಲ್ರಿಗೂ ಕೂಡ ಅತ್ಯಂತ ಒಂದು ಖುಷಿ ಕೊಡ್ತದೆ. ಅದರಲ್ಲಿ ಆ ಗೂಡು ದೀಪವನ್ನು ನೋಡ್ಲಿಕ್ಕೆ ಕೂಡ ಎಲ್ಲರಿಗೆ ಖುಷಿ ಕೊಡ್ತದೆ, ಮಾಡಲಿಕ್ಕೆ ಕೂಡ ಆಸಕ್ತಿ ಇದೆ ಎಲ್ಲ ಮಕ್ಕಳಿಗೆ ಕೂಡ. ಎಲ್ಲ ಮಕ್ಕಳದನ್ನು ತಯಾರಿಸಿ ಇಲ್ಲಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳುತ್ತಾ ಈ ಜನಮನ ಕಾರ್ಯಕ್ರಮ ಅಶೋಕ್ ರೈ ಅವರ ಇದರಲ್ಲಿ ಆ ವಸ್ತ್ರ ವಿತರಣೆ ಮತ್ತು ಸಹಭೋಜನದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಆ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಇದೆ ಮತ್ತು ಬೇರೆ ಬೇರೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸ್ತಾರೆ. ಹಾಗೆ DCM DK ಶಿವಕುಮಾರ್ ಕೂಡ ಭಾಗವಹಿಸ್ತಾರೆ. ದಿನೇಶ್ ಗುಂಡೂರಾವ್ ಅವರು, ಅದೇ ಬೇರೆ ಬೇರೆ ಮಂತ್ರಿಗಳು ಮತ್ತು ಎಲ್ಲ ಶಾಸಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ನೀವು ಜನರು ಕೂಡ ನಮ್ಮ ಜೊತೆ ಸ್ಪಂದಿಸಿ ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾ. ನಾನು ಕೋಡಿಂಬಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ. ಅದೇ ರೀತಿ ನಮ್ಮ ಶಾಸಕರು ಕೂಡ ನಮ್ಮ ಕೋಡಿಂಬಾಡಿ ಗ್ರಾಮದ ಅವರ ಹುಟ್ಟೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿರುತ್ತೇನೆ. ಅದೇ ರೀತಿ ನಾಡಿದ್ದು ದೀಪಾವಳಿಯ ಪ್ರಯುಕ್ತ 2ನೇ ತಾರೀಕಿಗೆ ಜನಮನ ಕಾರ್ಯಕ್ರಮ ನಡೀಲಿಕ್ಕಿದೆ. ಅಶೋಕ್ ರೈ ಅವರ ವಸ್ತ್ರ ವಿತರಣಾ ಕಾರ್ಯಕ್ರಮವು ನಾಡಿದ್ದು ನಡೀಲಿಕ್ಕಿದೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಅದೇ ರೀತಿ ಪಕ್ಷೇತರವಾಗಿ ಜಾತ್ಯತೀತವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಕೊಡಬೇಕೆಂದು ಕಳಕಳಿಯ ವಿನಂತಿ ಮಾಡ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಇದೇ ಬರುವ ನವೆಂಬರ್ 2ನೇ ತಾರೀಕಿಗೆ ಪುತ್ತೂರು ಮತ್ತು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಈ ಭಾಗದಲ್ಲಿ ಇತಿಹಾಸ ನಿರ್ಮಾಣಗೊಳ್ಳುವಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಅಶೋಕ ಜನಮನ ಎನ್ನುವಂಥ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ 75,000 ಮಂದಿಗೆ ವಸ್ತ್ರದಾನವನ್ನು ಮಾಡುವುದಲ್ಲದೆ ಸಹಭೋಜನ ಕಾರ್ಯಕ್ರಮವು ಇದರೊಂದಿಗಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾನೀಗಾಗಲೇ ಉಲ್ಲೇಖ ಮಾಡಿದ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲೇ ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮವಾಗಿ ಮೂಡಲಿದೆ. ಸುಮಾರು 11 ವರ್ಷಗಳಿಂದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು
ವಸ್ತ್ರದಾನ ಸಹಭೋಜನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಳೆದ ವರ್ಷ ಸುಮಾರು 63,000 ಮಂದಿಗೆ ವಸ್ತ್ರದಾನವನ್ನು ಮಾಡಿ ಅನ್ನದಾನವನ್ನು ಮಾಡಿದ ಶ್ರೇಷ್ಠ ಸೇವೆಯನ್ನು ಗೈದಂಥ ಅಶೋಕ್ ಕುಮಾರ್ ರೈ ಅವರ ಈ ಬಾರಿಯ ಕಾರ್ಯಕ್ರಮ ಮತ್ತು ಇನ್ನೊಂದು ದಾಖಲೆಗೆ ದಾಪುಗಾಲು ಇಡುವಂಥ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶದಿಂದ ಬಹಳಷ್ಟು ಮಂದಿ ಮಹಿಳೆಯರು, ಮಕ್ಕಳು, ಪುರುಷರು ಎಲ್ಲ ಮಂದಿ ಇದರಲ್ಲಿ ಪಾಲ್ಗೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ವಸ್ತ್ರದಾನದಲ್ಲಿ ಸಹಭೋಜನದಲ್ಲಿ ಭಾಗವಹಿಸಬೇಕೆಂದು ಪುತ್ತೂರಿನ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ ಹೇಮನಾಥ್ ಶೆಟ್ಟಿಯಾದ ನಾನು ತಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ವಂದನೆಗಳು. ಅಶೋಕ ಜನಮನ 2024 ಈ ಕಾರ್ಯಕ್ರಮವು ಪುತ್ತೂರಿನ ಸರ್ಕಾರಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ನಮ್ಮ ಪುತ್ತೂರಿನ ಸಾಧಾರಣ ಒಂದು 50-60 ಜನ 60,000 ಜನ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಹಾಗೂ ಉಪಮುಖ್ಯ DK ಶಿವಕುಮಾರ್ ಹಾಗೂ ಹೆಚ್ಚಿನ ಸಂಪುಟದ ಸಚಿವರು ಇಲ್ಲಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಟ್ರಸ್ಟ್ನೆಲ್ಲ ಸದಸ್ಯರು ಹಾಗೂ ಪುತ್ತೂರಿನ ಎಲ್ಲ ನಾಗರಿಕರು ಭಾಗವಹಿಸಿ ಶುಭ ಕೋರಬೇಕೆಂದು ಪ್ರಹ್ಲಾದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.